ಕರುನಾಡು 65ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಹರ್ಷದಲ್ಲಿದೆ. ಆದರೆ ಈ ಬಾರಿಯ ರಾಜ್ಯೋತ್ಸವ ಸಂಭ್ರಮಕ್ಕೆ ಚುನಾವಣಾ ನೀತಿ ಸಂಹಿತೆ ಹಾಗೂ ಕೋವಿಡ್ನ ಕರಿಛಾಯೆ ಆವರಿಸಿದೆ. ನವೆಂಬರ್ 1ರಂದು ಕರುನಾಡು 65ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಆಚರಿಸಲು ಸಜ್ಜುಗೊಂಡಿದ್ದು, ಒಂದೆಡೆ ಕೋವಿಡ್ ಮಾರ್ಗಸೂಚಿ, ಇನ್ನೊಂದೆಡೆ ವಿಧಾನ ಪರಿಷತ್ ಚುನಾವಣೆ, ಆರ್ಆರ್ ನಗರ ಮತ್ತು ಶಿರಾ ಉಪಚುನಾವಣೆಯ ನೀತಿ ಸಂಹಿತೆ ರಾಜ್ಯೋತ್ಸವದ ಅದ್ದೂರಿ ಆಚರಣೆಗೆ ನಿರ್ಬಂಧ ಹೇರಿದೆ. ಇನ್ನು ರಾಜ್ಯದಾದ್ಯಂತ ಕನ್ನಡದ ಕಂಪು ಡಿಂಡಿಮ ಪ್ರತಿಧ್ವನಿಸುವ ಮಾಸ ಕರುನಾಡ ಮೂಲೆ ಮೂಲೆಯಲ್ಲಿ ಕನ್ನಡದ ಪ್ರೇಮ, ಕಂಪು, ಸಂಭ್ರಮ ಮನೆ ಮಾಡಿರುತ್ತದೆ. ಆದರೆ ಈ ಬಾರಿಯ ಕನ್ನಡ ರಾಜ್ಯೋತ್ಸವದ ಸಂಭ್ರಮಕ್ಕೆ ಕೋವಿಡ್-19 ಮತ್ತು ಚುನಾವಣಾ ನೀತಿ ಸಂಹಿತೆ ಅಂಕುಶ ಹಾಕಿದೆ.